ಕುಡುಪುಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಸರ್ಪ ದೇವಸ್ಥಾನಕ್ಕೆ ಹೆಸರುವಾಸಿ. ಕರಾವಳಿಯ ಪ್ರಮುಖ ನಾಗಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ನಾಗರ ಪಂಚಮಿಯಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಕೊರೋನಾ ಹಿನ್ನೆಲೆಯಲ್ಲಿ ನಾಗರ ಪಂಚಮಿ ದಿನದಂದು ಭಕ್ತಾದಿಗಳಿಗೆ ಕ್ಷೇತ್ರಕ್ಕೆ ಭೇಟಿ ನೀಡಲು ನಿಷೇಧಿಸಲಾಗಿದೆ. ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕುಡುಪುಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾಗದೇವರು ಮತ್ತು ಅನಂತ ಪದ್ಮನಾಭ ದೇವರನ್ನು ಪೂಜಿಸಲಾಗುತ್ತಿದೆ. ನಾಗರ ಪಂಚಮಿ ಮತ್ತು ಸೃಷ್ಟಿ ಹಬ್ಬವನ್ನು ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು. ಲಕ್ಷಾಂತರ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆಯುತ್ತಿದ್ದರು. ಆದರೆ ಈ ಬಾರಿ ಕೊರೋನಾ ವೈರಸ್ ಸಮುದಾಯ ಮಟ್ಟದಲ್ಲಿ ಪಸರಿಸಿಕೊಂಡಿದ್ದು, ಕೊರೋನಾ ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದೇವಸ್ಥಾನದಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಕಂಡೀರಾ ನಮ್ಮ ದೇವನ ಕಂಡೀರಾ, ಭಾರ್ಗವ ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ. ನಾಗನ ಕಂಡೀರಾ ನಮ್ಮ ದೇವನ ಕಂಡೀರಾ, ಭಾರ್ಗವ ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ. ಗದ್ದೆಯ ಬಯಲಲ್ಲಿ ಬಂದಾನಂತೆ ಸುಗ್ಗಿಯ ತೆನೆಯನ್ನು ಕಂಡಾನಂತೆ, ಸುಗ್ಗಿಯ ತೆನೆಯನ್ನು ಕಂಡಾನಂತೆ, ಸುಗ್ಗಿಯ ತೆನೆಯನ್ನು ಕಂಡಾನಂತೆ. ಗದ್ದೆಯ ಬಯಲಲ್ಲಿ ಬಂದಾನಂತೆ ಸುಗ್ಗಿಯ ತೆನೆಯನ್ನು ಕಂಡಾನಂತೆ. ಹಿಗ್ಗುತ್ತ ರೈತರು ಬೇಡಿದ ಕಾಲಕ್ಕೆ, ಹಿಗ್ಗುತ್ತ ರೈತರು ಬೇಡಿದ ಕಾಲಕ್ಕೆ ಸುಗ್ಗಿಯ ಫಸಲು ಹೆಚ್ಚಾಯಿತಂತೆ. ನಾಗನ ಕಂಡೀರಾ ನಮ್ಮ ದೇವನ ಕಂಡೀರಾ, ಭಾರ್ಗವ ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ. ಶ್ರಾವಣ ಮಾಸ ಶುಕ್ಲ ಪಂಚಮಿ ನಾಗರ ಪಂಚಮಿಯನ್ನು ವಿಜೃಂಭಣೆಯಿಂದ ಆಚರಿಸುವ ದಿವಸ ನಾಗರ ಪಂಚಮಿ. ಸರ್ವರಿಗೆ ಮನಸ್ಸಿನ ತುಷ್ಟಿ ಕೊಡುವಂತಹ ಸೇವೆ. ಕುಡುಪುಶ್ರೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಪ್ರತಿ ವರ್ಷ 50,000ಕ್ಕೂ ಮೀರಿ ಭಕ್ತಾದಿಗಳು ಭೇಟಿ ನೀಡಿ ದೇವರನ್ನು ಪ್ರಾರ್ಥನೆ ಮಾಡಿ ಸೇವೆ ಸಲ್ಲಿಸಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗುತ್ತಾರೆ. ಆದರೆ ಈ ವರ್ಷ ಕೊರೋನಾ ವೈರಸ್ ವಿಶ್ವವ್ಯಾಪ್ತಿಯಾಗಿ ಹರಡಿಕೊಂಡಿದ್ದರಿಂದ ಭಕ್ತಾದಿಗಳು ದೇವರ ಸೇವೆಯಿಂದ ವಂಚಿತರಾಗಿದ್ದಾರೆ. ದೇವರಿಗೆ ನಿತ್ಯದ ಸೇವೆ ತಂಬಿಲ್ಲ, ಪಂಚಾಮೃತ ಅಭಿಷೇಕ ಅರ್ಚಕರು ನೆರವೇರಿಸುತ್ತಿದ್ದಾರೆ. ಆದರೆ ಭಕ್ತಾದಿಗಳಿಗೆ ಪ್ರವೇಶವಿಲ್ಲ. ಮನೆಯಲ್ಲಿ ಕೂತು ದೇವರನ್ನು ಪ್ರಾರ್ಥಿಸಿ ಮುಂದಿನ ದಿನಗಳಲ್ಲಿ ಅನುಕೂಲಕರ ಪರಿಸ್ಥಿತಿ ಉಂಟಾದಾಗ ಭಕ್ತಾದಿಗಳು ದೇವರಿಗೆ ಸೇವೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ರವಿ ತಂತ್ರಿಯವರು ನ್ಯೂಸ್ ಟೈಮ್ಗೆ ಮಾಹಿತಿ ನೀಡಿದರು. ವಿಶೇಷವಾದಂಥ ಈ ಶ್ರಾವಣ ಮಾಸ ಶುಕ್ಲ ಪಂಚಮಿ ನಾಗರ ಪಂಚಮಿ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ದಿವಸ. ಆದ್ದರಿಂದ ಈ ನಾಗರ ಪಂಚಮಿ ಎಂಬ ದಿವಸವು ಸರ್ವ ಜನರಿಗೆ ಒಂದು ಮನಸ್ಸಿನ ವಿಶೇಷವಾದಂಥ ತುಷ್ಟಿ ಕೊಡತಕ್ಕಂಥ ಒಂದು ಸೇವೆ ದಿವಸ ಆಗಿರ್ತದೆ. ಆದ್ದರಿಂದ ಈ ಕರಾವಳಿ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ. ಇಲ್ಲಿ ವರ್ಷಂಪ್ರತಿ 25-50 ಸಾವಿರಕ್ಕೂ ಮಿಗಿಲಾಗಿ ಬಂದು ಈ ಕ್ಷೇತ್ರದಲ್ಲಿ ಭಕ್ತರ ಪ್ರಾರ್ಥನೆಯನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಎಲ್ಲರೂ ಜರುಗಿರುತ್ತಾರೆ. ಆದ್ದರಿಂದ ವಿಶೇಷವಾದ ಈ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ಬಂದಿರತಕ್ಕಂತಹ ಮಹಾಮಾರಿ ಕೋವಿಡ್-19 ಎಂಬ ವೈರಸ್ದಿಂದ ಇಡೀ ದೇವರ ಸೇವೆಗೆ ಅವಕಾಶ ವಂಚಿತರಾಗಿದ್ದೆ. ಬಹಳ ದುಃಖದ ಈ ಸಂದರ್ಭ. ಆದರೂ ನಾವು ದೇವರಿಗೆ ನಿತ್ಯ ಸೇವೆ ದೇವರಿಗೆ ಆಗಬೇಕು. ಆದ್ದರಿಂದ ನಿತ್ಯ ನಿರಂತರ ಆ ದೇವರ ಸೇವೆ ದೇವರಿಗೆ ದೊರಕುತ್ತಾ ಇದೆ. ಆದ್ದರಿಂದ ಭಕ್ತರಿಗೆ ಬಂದು ಪೂಜೆಗೆ ಸೇವೆಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ದೇವರಿಗೆ ಆಗಂಥ ತಂಬಿಲ್ ಸೇವೆ, ಪಂಚಾಮೃತ ಸೇವೆ ಇತ್ಯಾದಿಗಳು ದೇವರು ಅರ್ಚಕರು ನಿರಂತರವಾಗಿ ದೇವರಿಗೆ ನೆರವೇರಿಸ್ತಾರೆ. ಆದರೆ ಭಕ್ತರಿಗೆ ಯಾರೂ ಬರಬಾರದು ಅಂತ ನಾವು ಕ್ಷೇತ್ರ ವತಿಯಿಂದ ಕೇಳಿಕೊಳ್ತೇವೆ. ಯಾಕೆಂದರೆ 50,000 1 ಲಕ್ಷಕ್ಕಿಂತ ಜನಗಳು ಬರುವ ಸಂದರ್ಭದಲ್ಲಿ ನಮಗೆ ಆ ಸಂದರ್ಭವನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಲು ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ಅಂತರವನ್ನು ನಾವು ಸಾಮಾಜಿಕ ಅಂತರವನ್ನು ನಮಗೆ ಸರಿಯಾಗಿ ನಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಎಲ್ಲರೂ ಅವರವರ ಮನೆಯಲ್ಲಿ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮುಂದೆ ಈ ಇವತ್ತಿಗೆ ನಡ್ಕಂತಹ ಸೇವೆಯನ್ನು
ಇನ್ನು ದೇವಸ್ಥಾನವು ಬಾಗಿಲು ತೆಗೆದ ನಂತರ ಎಲ್ಲರೂ ಬರುವ ಸಂದರ್ಭದಲ್ಲಿ ದೇವರಿಗೆ ನಾವು ಸೇವೆಯನ್ನು ಅರ್ಪಣೆ ಮಾಡುತ್ತೇವೆ. ಇವತ್ತು ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ದೇವರಿಗೆ ನಮಸ್ಕಾರವನ್ನು ಅರ್ಪಣೆ ಮಾಡ್ತೇವೆ. ಆದ್ದರಿಂದ ಇಡೀ ಜಗತ್ತೇ ಹೊರಕಂತಹ ಈ ಕೋವಿಡ್-19 ಎಂಬಂಥ ವೈರಸ್ಸು ಆದಷ್ಟು ಶೀಘ್ರದಲ್ಲಿ ಪರಿಹಾರ ಮಾಡಿಕೊಟ್ಟು ನಾವು ನಿರಂತರ ದೇವರ ಸೇವೆಗೆ ಅವಕಾಶವನ್ನು ಮಾಡಿಕೊಡಿ ಎಂಬಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಎಲ್ಲ ಭಕ್ತರಿಗೆ ಈ ರೀತಿಯಾಗಿ ಸೂಚನೆ ಕೊಡುತ್ತಾ ಇದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಜುಲೈ 25ರಂದು ನಾಗರ ಪಂಚಮಿ ನಡೆಯಲಿದ್ದು ಜಿಲ್ಲಾಡಳಿತ ಈ ಬಾರಿ ಸಾರ್ವಜನಿಕವಾಗಿ ಹಬ್ಬಗಳನ್ನು ಆಚರಿಸುವಂತಿಲ್ಲ ಎಂದು ಸೂಚಿಸಿದೆ. ದೇವಸ್ಥಾನದಲ್ಲಿ ಸಾಮಾಜಿಕ ಅಂತರ ಕಾಪಾಡುವುದು ಕಷ್ಟಕರವಾಗಿರುವುದರಿಂದ ನಿರ್ಬಂಧ ವಿಧಿಸಲಾಗಿದೆ. ಸರ್ಕಾರದ ಆದೇಶದಂತೆ ಯಾವುದೇ ಸೇವೆಗಳು, ಸೇವಾ ಪ್ರಸಾದ ವಿತರಣೆ, ತೀರ್ಥ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಇರುವುದಿಲ್ಲ. ಹರಕೆ ಒಪ್ಪಿಸುವುದು, ಹಣ್ಣುಕಾಯಿ, ಹಿಂಗಾರ, ಕೆರೆಗೆ ಪುಷ್ಪ ಸಮರ್ಪಣೆ, ಹಾಲು, ಸಿಯಾಳ ಅಭಿಷೇಕ, ಪರಿಕಾರಕಗಳ ಸಮರ್ಪಣೆ ಇತ್ಯಾದಿಗಳಿಗೆ ಅವಕಾಶ ಇಲ್ಲ ಎಂದು ದೇವಸ್ಥಾನದ ಪ್ರಕಟಣೆ ತಿಳಿಸಿದೆ.